ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ಮಾ ಬ್ಯೂಟಿ ಸೋಪ್. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಊಟ ಮಾಡೋದು ತುಂಬಾ ಇಷ್ಟವಾದ ಕೆಲಸ, ಆದರೆ ಆ ಅಡುಗೆನ ತಯಾರು ಮಾಡೋದು ಒಂದು ಸಿಹಿಯಾದ ಕಷ್ಟ. ಆದರೆ ಆ ಸಿಹಿಯಾದ ಕಷ್ಟನ ತುಂಬಾ ಇಷ್ಟಪಟ್ಟು ಮಾಡಿದರೆ ಅಡುಗೆ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಇವತ್ತು ನಮ್ಮ ಜೊತೆಗೆ ಒಬ್ಬರು ಸೂಪರ್ ಆದಂತಹ ಅಡುಗೆ ಮಾಡೋರು ಅಂದರೆ ಬಾಣಸಿಗ ಓರ್ವ ಶೆಫ್ ಅಂತಲ್ಲ, ಅಡುಗೆ ಮಾಡೋರೆಲ್ಲ ಶೆಫೇ ಅಲ್ವಾ? ಆದರೂ ಒಬ್ಬರು ಗೃಹಿಣಿ ನಮ್ಮ ಜೊತೆಗೆ ಇದ್ದಾರೆ. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಆರಾಮ. ಏನು ಮಾಡ್ಕೊಂಡಿದ್ದೀರಾ ನೀವು? ನಾನು ಟೀಚರ್ ಆಗಿದ್ದೇನೆ. ಓಕೆ, ಸೊ ಟೀಚರ್ ಆ್ಯಂಡ್ ಒಂದು ಪರ್ಫೆಕ್ಟ್ ಗೃಹಿಣಿ ಅಂತ ಹೇಳ್ಬೋದು ಅಲ್ವಾ? ಎಸ್ ಮೇಡಮ್. ಸೊ ಏನು ಮಾಡ್ತಾ ಇದ್ದೀರಾ ನೀವು ಅಂದರೆ ಇವತ್ತು ಅಡುಗೆಗೆ? ಇವತ್ತು ಕಿಚಡಿ ಅಂತ ಮಾಡ್ತಾ ಇದ್ದೇವೆ. ಓಕೆ. ನಾವು ನಮ್ಮ GSPಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಾವು ಕಿಚಡಿಯನ್ನು ಹೆಚ್ಚಾಗಿ ಸ್ವೀಟ್ ಆಗಿ ತಗೊಳ್ತೀವಿ. ಸೊ ಇವತ್ತು ಕಿಚಡಿ ಮಾಡ್ತಾ ಇದ್ದೀರಾ ನಮಗೋಸ್ಕರ ಅಲ್ವಾ? ನಮ್ಮ ಅಡುಗೆ ಮನೆಗೆ ಹೋಗಿ ತಯಾರು ಮಾಡೋಣ, ಬನ್ನಿ ಮೇಡಮ್. ಸೊ ಎಸ್ ರಾಧಾ ಮೇಡಮ್, ಈಗ ನೀವು ಕಿಚಡಿ ಮಾಡ್ತಾ ಇದ್ದೀರಾ, ಸ್ವೀಟ್ ಕಿಚಡಿ. ಸೊ ಸ್ವೀಟ್ ಕಿಚಡಿನ ಸ್ಟಾರ್ಟ್ ಮಾಡೋಕ್ಕೆ ಏನು ಬೇಕೀಗ? ಮೊದಲಿಗೆ ಹೆಸರು ಬೇಳೆಯನ್ನು ತೊಳೆದು ಫ್ರೈ ಮಾಡಬೇಕು. ನಾನು ಆಲ್ರೆಡಿ ತೊಳೆದಿಟ್ಟು ಫ್ರೈ ಮಾಡಿ. ಸೊ ಆಲ್ರೆಡಿ ತೊಳೆದಿಟ್ಟಿದ್ದೀರಾ, ಬರೀ ಫ್ರೈ ಮಾಡೋ ಕೆಲಸ ನಮಗೀಗ ಬಾಕಿ ಅಲ್ವಾ? ಹೆಚ್ಚಾಗಿ ಮಾಡ್ತೀರಾ ಇದನ್ನು ಮನೆಯಲ್ಲಿ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ಮಾಡುವಂಥದ್ದು ಇದು? ಹೆಚ್ಚಾಗಿ ಈ ಟೈಮಲ್ಲಿ ನಾವು ಮಾಡೋದು. ಓಕೆ, ಡಿಸೆಂಬರ್ ಮಂತಲ್ಲಿ ಜಾಸ್ತಿ ಮಾಡ್ತೀರಾ. ಓಕೆ, ಎಷ್ಟು ಹೊತ್ತು ಫ್ರೈ ಆಗಬೇಕಿದೀಗ? ಆಲ್ಮೋಸ್ಟ್ ಈಗ ಇದ್ರ ಸ್ಮೆಲ್ ಫ್ಲೇವರ್ ಬರ್ತದೆ. ಓಕೆ, ಸ್ಮೆಲ್ ಬರುವಾಗ ಸ್ಟಾಪ್ ಮಾಡಿದರೆ ಓಕೆ. ಮತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಹಾಂ. ಆಲ್ಮೋಸ್ಟ್ ಈಗ ಸ್ವಲ್ಪ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಲ್ವಾ? ಕಲರ್ಸ್ ಚೇಂಜ್. ಓಕೆ, ಕಲರ್ ಕೂಡ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಇದು ನೀವು ಹೇಳಿದ್ದು ಕಾಲು ಭಾಗದಷ್ಟು ಅಲ್ವಾ? ಕಾಲು ಗ್ಲಾಸ್. ಓಕೆ, ಇದಾದ್ರೆ ಡಬಲ್ ಅಕ್ಕಿ ತಗೋಬೇಕು ಆ್ಯಂಡ್ ಅಕ್ಕಿ ಅಷ್ಟೇ ನಾವು ಬೆಲ್ಲ ತಗೋಬೇಕು ಅಲ್ಲ? ಇಂಗ್ರೀಡಿಯೆಂಟ್ಸ್ ಇದ್ರದ್ದೆಷ್ಟು ಮಾಪ್ ಹಾಕಿದ್ದೇವೆ, ಕಾಲು ಮತ್ತೆ ಅರ್ಧ ಮುಕ್ಕಾಲು ಆಗ್ತದೆ. ಓಕೆ, ಮುಕ್ಕಾಲು ವಾಸಿ ನಾವು ಬೆಲ್ಲ. ಓಕೆ, ಮುಕ್ಕಾಲು ಗ್ಲಾಸ್ ಅಷ್ಟು ಗ್ಲಾಸ್ ಇದೆ. ಓಕೆ, ಈಗ ಫ್ಲೇವರ್ ಕರೆಕ್ಟ್ಲಿ ಬರ್ತಾ ಇದೆ. ಓಕೆ, ಸ್ವಲ್ಪ ಬ್ರೌನಿಶ್ ಆಗ್ತಾ ಇದೆ. ಬ್ರೌನಿಶ್ ಆಗ್ತಾ ಇದೆ ಆ್ಯಂಡ್ ಫ್ಲೇವರ್ ಆರೋಮ ಕೂಡ ಜಾಸ್ತಿ ಆಗ್ತಿದೆ ಆಗದಿಂದ. ಹೌದು. ಸೊ ಕಿಚಡಿ ಮಾಡ್ತಿದ್ದಾರೆ ಮನೆಯಲ್ಲಿ ಅಂತ ಗೊತ್ತಾಗುತ್ತೆ ನೀವು ಹೇಳದಿದ್ರು ಅಲ್ವಾ? ಅರೋಮದಿಂದ. ಎಸ್. ಓಕೆ, ನೆಕ್ಸ್ಟ್ ಎರಡು ಅದು ಮಾಪಷ್ಟು ನೀರು ಹಾಕಿ ಕುಕ್ಕರಲ್ಲಿ ಬೇಯಿಸ್ಬೇಕು. ಓಕೆ, ಅಕ್ಕಿ ಮತ್ತು ತೊಗರಿಬೇಳೆ. ಇದನ್ನೀಗ ಸೈಡಿಗೆ ಇಡೋದಾ? ಓಕೆ, ಇದು ಕುಕ್ಕರಲ್ಲಿ ನಾನು ಆಲ್ರೆಡಿ ಬೇಯಿಸಿ ತಂದಿದ್ದೇನೆ. ಆಲ್ರೆಡಿ ನೀವು ಮನೆಯಲ್ಲಿ ಬೇಯಿಸಿ ತಂದಿದ್ದೀರಾ? ಓಕೆ, ಫೈನ್. ಇದರಲ್ಲಿ 2 ಪಾವು ನೀರು ಮತ್ತೆ 1/4 ಪಾವು ಹೆಸರುಬೇಳೆ, ಅರ್ಧ ಪಾವು ಅಕ್ಕಿಯನ್ನು ಕುಕ್ಕರಲ್ಲಿ ಬೇಯಿಸಿ ತಗೊಂಡು ಬಂದಿದ್ದೇನೆ. ಸೊ ಎಲ್ಲ ಮಿಕ್ಸ್ ಆಗಿದೆ ಈಗ ಅಲ್ವಾ? ಸೊ ಈಗ ನೀವು ಜಸ್ಟ್ ಡೆಮಾನ್ಸ್ಟ್ರೇಟ್ ಮಾಡಿದಿರಿ. ಓಕೆ, ಸೊ ಇದು ಈಗ ನಮಗೆ ಬೇಡ.
ಇದರಲ್ಲೇ ಮಾಡೋದಲ್ಲ? ಹಾಂ, ಆಮೇಲೆ ಬೇಯಿಸುವಾಗ ನೀರು ಹೆಚ್ಚಾಗಬಾರ್ದು. Okay. ಯಾಕಂದ್ರೆ ನಾವು ಜಗೀರಿ ಹಾಕುವಾಗ, ಬೆಲ್ಲ ಹಾಕುವಾಗ ನೀರು ಬಿಡ್ತದೆ, ಅದ್ರದ್ದು ನೀರು ಬಿಡುತ್ತೆ ಅಲ್ವಾ? ಹಾಗೆ ಸ್ವಲ್ಪ ಡ್ರೈ ಆಗಿರ್ಬೇಕು, ಜಾಸ್ತಿ ನೀರು ಬಿಡಬಾರ್ದು. ಓಕೆ. ಇನ್ನು ಹಾಂ, ಈಗ ಇದಕ್ಕೆ ಅರ್ಧ ಕಪ್ ಓಕೆ ತೆಂಗಿನ ತುರಿ, ಕಾಯಿ ತುರಿನ ಕಾಯಿ ತುರಿ. ಓಕೆ, ಅರ್ಧ ಕಪ್ ತಗೊಂಡಿದ್ದೀರಾ ಅಲ್ವಾ? ಎಸ್. ಕಾಯಿ ತುರಿ ಮತ್ತು ಜಗೀರಿ ಓಕೆ, ಒಟ್ಟೊಟ್ಟಿಗೆ ಹಾಕೋದು. ಓಕೆ, ಇನ್ನಿದು ಮೆಲ್ಟ್ ಆಗುತ್ತೆ ಜಾಗರಿ, ಬೆಲ್ಲ. ಓಕೆ ಮ್ಯಾಮ್, ಈಗ ಟೀಚರ್ ಅಂದಿ ಅಲ್ವಾ, ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತೀರಾ? ನಾನು ಕಂಪ್ಯೂಟರ್, ಓಕೆ, ಸೈನ್ಸ್ ಸಬ್ಜೆಕ್ಟ್. ಹೈಸ್ಕೂಲ್ ಸ್ಟೂಡೆಂಟ್ಸ್ ಈಗ ಇಲ್ಲ, ಕಂಪ್ಯೂಟರ್ ಫುಲ್ ಸ್ಕೂಲಿಗೆ, ಓಕೆ, ಮತ್ತು ಸೈನ್ಸ್ ಪ್ರೈಮರಿ ಸ್ಟೂಡೆಂಟ್ಸ್ಗೆ. ಸೊ ಈ ಪ್ರೈಮರಿ ಮಕ್ಕಳೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಾ? ಇಲ್ಲ, ನಮ್ಮ ಸ್ವಲ್ಪ ರೂರಲ್ ಏರಿಯಾ. ಓಕೆ ಓಕೆ, ಪಾಪ ಇದ್ದಾರೆ ಅಲ್ವಾ? ಇಲ್ಲಾಂದ್ರೆ ಪ್ರೈಮರಿ ಮಕ್ಕಳು ಅಂತ ಹೇಳಿದ್ರೆ ಸ್ವಲ್ಪ ತುಂಟಾಟ ಜಾಸ್ತಿ ಇರುತ್ತೆ, ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ. ಎಸ್. ಈಗ ಮತ್ತೆ ಸ್ವಲ್ಪ ಅನ್ನನ ನಾವು ಈಗ ಬೆಂಕಿ ಮೇಲೆ ಇಡ್ತಾ ಇದೀವಿ ಅಲ್ವಾ, ಬೇಯಿಸುವಾಗ ಸ್ವಲ್ಪ ಕಮ್ಮಿ ಬೇಯಿಸ್ಬೇಕಾ ಅನ್ನನ, ಸೊ ದ್ಯಾಟ್ ಈಗ ಮತ್ತೆ ಸ್ವಲ್ಪ ಬೇಯುತ್ತದು? ಇಲ್ಲ, ಬೇಯಿಸುವಾಗ ಸ್ವೀಟಿಗೆ ಯಾವಾಗಲೂ ಬೇಯಿಸುವಾಗ ಅಕ್ಕಿ ಸ್ವಲ್ಪ ಹೆಚ್ಚೇ ಬೇಯಿಸ್ಬೇಕು, ಅದು ಬಾಯಿಗೆ ಬರಬಾರ್ದು. ಓಕೆ, ಸೊ ಆಗ ನಾವು ಕಂಪ್ಲೀಟ್ ಬೇಯಿಸಿದ್ರು ಪರವಾಗಿಲ್ಲ, ಈಗ ಮತ್ತೆ ಬೇಯಿಸುವಾಗ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಬೆಲ್ಲ ಹಾಕಿದ ಮೇಲೆ ಇದು ಅಕ್ಕಿ ಬೇಯಲ್ಲ. ಓಕೆ, ಸೊ ಬೆಲ್ಲ ಹಾಕಿದ ನಂತರ ಹಾಗಾದ್ರೆ ಅಕ್ಕಿ ಬೇಯಲ್ಲ? ಇಲ್ಲ, ಅನ್ನ ಬೇಯಲ್ಲ. ಓಕೆ, ಇದು ನಂಗೆ ಗೊತ್ತಿರ್ಲಿಲ್ಲ. ಅನ್ನ ಬೇಯಲ್ಲ. ಓಕೆ, ಸೊ ಫಸ್ಟ್ ಟೈಮ್ ಗೊತ್ತಾಯ್ತು, ಬೆಲ್ಲ ಹಾಕಿದ ನಂತರ ಅನ್ನ ಮತ್ತೆ ಬೇಯಲ್ಲ. ಸ್ವೀಟ್ ಸಕ್ಕರೆ ಹಾಕಿದ್ರೆ ಓಕೆ ಮತ್ತೆ ಬೇಯೋದಿಲ್ಲ. ಓಕೆ, ಯಾವ ಸ್ವೀಟ್ ಐಟಮ್ಸ್ ಹಾಕಿದ್ರು ಮತ್ತೆ ಬೇಯಲ್ಲ ಅಲ್ವಾ ಅದು? ಇಲ್ಲ. ಮ್ಯಾಮ್, ಈಗ ನಾವು ಆಲ್ಮೋಸ್ಟ್ ಈಗ 3/4 ಕಪ್ ಅಷ್ಟು ಬೆಲ್ಲ ಹಾಕಿದ್ದೀವಿ, ಇದು ಸ್ವೀಟ್ ಜಾಸ್ತಿ ಆಗಲ್ವಾ ಇಷ್ಟು ಚೂರು ಅನ್ನಕ್ಕೆ? ಇಲ್ಲ, ಅದು ಮಾಪಲ್ಲಿ ತಗೋಬೇಕು. ಓಕೆ, ಸೊ ಕರೆಕ್ಟ್ ಆಗುತ್ತೆ ಇದು ಸ್ವೀಟ್ ಹಾಗಾದ್ರೆ. ಇದು ಹೆವಿ ಸ್ವೀಟ್ ರೆಸಿಪಿ ಅಂದ್ರೆ ಮೀಡಿಯಂ ಸ್ವೀಟ್ ಇರುವಂತದಲ್ಲ, ಸ್ವಲ್ಪ ಜಾಸ್ತಿ ಸ್ವೀಟ್ ಇರುವಂತ. ಓಕೆ, ನಮಗೆ ಎಷ್ಟು ಬೇಕು ಅಷ್ಟು ಸ್ವೀಟ್ ನ ಬೆಲ್ಲ ಹೆಚ್ಚು ಕಮ್ಮಿ ಮಾಡಿ ನಾವು ಮಾಡ್ಕೋಬಹುದು ಅಲ್ವಾ? ಯಾಕಂದ್ರೆ ಹೆಚ್ಚಿನವರಿಗೆ ತುಂಬಾ ಸ್ವೀಟ್ ಇದ್ರೆ ಇಷ್ಟ ಆಗಲ್ಲ. ಚೆನ್ನಾಗಿ ಬೆಲ್ಲ ಕರಗ್ತಾ ಬರ್ತಾ ಇದೆ ಈಗ, ಅಂಡ್ ನೋಡುವಾಗ್ಲೇ ಗೊತ್ತಾಗುತ್ತೆ ಫುಲ್ ಬೆಲ್ಲ ಮೆಲ್ಟ್ ಆಗಿ. ತುಂಬಾ ಸ್ವೀಟ್ ಇಷ್ಟ ಪಡೋರಿಗಂತೂ ಇದು ಈಗ ಮೃಷ್ಟಾನ್ನ ಭೋಜನ. ಈಗ ಆಲ್ಮೋಸ್ಟ್ ಒಂದು ಎಷ್ಟು ವರ್ಷದಿಂದ ಟೀಚ್ ಮಾಡ್ತಾ ಇದ್ದೀರಾ ಮ್ಯಾಮ್? ನಾನೀಗ 11 ಇಯರ್ಸ್ ಇಂದ. ಈಗ 11 ಇಯರ್ಸ್ ಈಗ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಲಾಸ್ಟ್ ಇಯರ್ ಸ್ವಲ್ಪ ಒಂದು ದೊಡ್ಡ ಬ್ರೇಕೇ ಸಿಕ್ತು ನಿಮ್ಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ಆ ಟೈಮಲ್ಲಿ ಸಖತ್ ಬೋರ್ ಆಗಿಲ್ವಾ ಮನೆಯಲ್ಲಿ ಕೂತು? ಹಾಗೆಂತಿಲ್ಲ, ನಮಗೆ ಸ್ಕೂಲಿಗೆ ಹೋಗ್ಬೇಕಿತ್ತು. ನಿಮಗೆ ಹೋಗ್ಲಿಕ್ಕಿತ್ತು? ಓಕೆ, ಹೌದು, ಟೀಚರ್ಸಿಗೆ ಹೋಗ್ಲಿಕ್ಕಿತ್ತು. ಬಟ್ ಮಕ್ಕಳಿಲ್ಲದೆ ಬೋರ್ ಆಗಿಲ್ವಾ? ತುಂಬ ಬೋರ್ ಆಗ್ತಿತ್ತು ಅಲ್ವಾ? ತುಂಬ ಕಷ್ಟ ಆಗಿತ್ತು. ಬಟ್ ಮಕ್ಕಳು ನಮಗೆ ಆನ್ಲೈನಲ್ಲಿ ಸಿಗ್ತಾ ಇದ್ರು. ಆನ್ಲೈನ್ ಕ್ಲಾಸಸ್ ಇರ್ತಿತ್ತು. ಹೌದು, ಸ್ಕೂಲಲ್ಲಿ ಹಾಗೆ ನಾವು ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಈಗ ಎಲ್ಲ ಕಂಪ್ಲೀಟ್ ಮೆಲ್ಟ್ ಆಯ್ತು ಅಲ್ವಾ? ಆಮೇಲೆ ಸ್ವಲ್ಪ ತಳ ಬಿಡ್ತಾ ಇದೆ. ಓಕೆ, ತಳ ಬಿಡುವಾಗ್ಲೂ ಗೊತ್ತಾಗುತ್ತೆ ನಮಗೆ ಅಲ್ವಾ ಆಗ್ತಾ ಬಂತು ಅಂತ. ಈ ಟೈಮಲ್ಲಿ ನಾವು ಓಕೆ, ಇದು ದ್ರಾಕ್ಷಿ ಒಣ ದ್ರಾಕ್ಷಿ ಅಲ್ವಾ? ಓಕೆ, ಖರ್ಜೂರ. ಓಕೆ, ಸೀಡ್ಲೆಸ್ ತಂದಿರುವಂಥದ್ದು ಅಥವಾ ಸೀಡ್ ತೆಗೆದಿರುವಂಥದ್ದು ನೀವು? ಓಕೆ, ಗೋಡಂಬಿ. ಓಕೆ, ಆಲ್ಮೋಸ್ಟ್ ಇದನ್ನ ಪೊಂಗಲ್ ಅಂತಾನು ಕರಿಬಹುದಲ್ಲ? ಪೊಂಗಲ್ ಅಲ್ವಾ? ಎಸ್. ಮತ್ತೆ ಫ್ಲೇವರಿಗೆ ತಕ್ಕಷ್ಟು. ಓಕೆ, ಸೊ ಯಾವಾಗಲೂ ಸ್ವೀಟ್ ರೆಸಿಪಿಗೆ ಏಲಕ್ಕಿ ಒಂದು ಬೇಕೇ ಬೇಕು ಅಲ್ವಾ? ಫೈನಲ್ ಆಗಿ ಒಂದು ಅರೋಮಕ್ಕಾಗಿರಬಹುದು. ಎಸ್, ನಾವು ಫ್ರೈ ಮಾಡ್ತಾ 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 ಕಂಪ್ಲೀಟ್ ಕಲರೇ ಚೇಂಜ್ ಆಯ್ತು. ಈಗ ಕಂಪ್ಲೀಟ್ ಬೆಲ್ಲದ ಕಲರೇ ಬಂದ್ಬಿಟ್ಟು ಅಲ್ವಾ? ಅಂಡ್ ಇದು ತುಂಬಾ ತಿನ್ನಕ್ಕಾಗಲ್ಲ, ಇದನ್ನ ಸ್ವಲ್ಪನೇ ತಿನ್ನಕ್ಕಾಗುತ್ತೆ. ಬಟ್ ಆ ಸ್ವಲ್ಪನೂ ಕೂಡ ಅಮೃತ ತರ ಇರುತ್ತೆ. ಬಿಕಾಸ್ ಸ್ವೀಟ್ ರೆಸಿಪಿ ಪೊಂಗಲ್ ಅಂತ ಹೇಳಿದ ಕೂಡಲೇ ಹೇಳ್ಬೇಕಂತಲೇ ಇಲ್ಲ. ಎಸ್, ತುಪ್ಪ. ಎಸ್, ಫೈನಲ್ ಆಗಿ ತುಪ್ಪ. ಹೂರ್ಣದ ತುಪ್ಪ. ಓಕೆ,
ತುಪ್ಪ ಹಾಕಿದ್ಮೇಲೆ ಫ್ಲೇವರ್ ಬೇರೆನೇ. ಹೌದು, ಯಾವಾಗಲೂ ಅಷ್ಟೇ ಫೈನಲ್ ಟಚ್ ಅದೊಂದು ಒಮ್ಮೆ. ಯಾ ಇನ್ನು ಇಲ್ಲಿಗಾಯ್ತಾ? ನೆಕ್ಸ್ಟ್ ಸರ್ವಿಂಗ್ ಡೈರೆಕ್ಟು? ಹಾಂ, ಎಸ್, ರೆಡಿ. ಓಕೆ ಓಕೆ ಮ್ಯಾಮ್, ಇನ್ನು ಡೈರೆಕ್ಟ್ ಸರ್ವಿಂಗ್ ಅಲ್ವಾ? ರೆಡಿ ಆಗಿದೆ. ಎಸ್, ಎಸ್. ಸೊ ಬಿಸಿ ಬಿಸಿ ಆದ ಕಿಚಡಿ ಕಿಚಡಿ ಅಲಿಯಾಸ್ ಪೊಂಗಲ್ ರೆಡಿ ಆಗಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೋಡುವಾಗಲೂ ಅಷ್ಟೇ ಕಲರ್ಫುಲ್ ಆಗಿದೆ. ನೀವು ಆ ಖರ್ಜೂರ ಹಾಕಿರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಇನ್ನಷ್ಟು ಕಲರ್ ವೇರಿಯೇಷನ್ಸ್ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಬಿಸಿ ಬಿಸಿಯಾದ ಖಿಚಡಿ ಅಲಿಯಾಸ್ ಪೊಂಗಲ್ ಕೈಯಲ್ಲಿ ರೆಡಿ ಇದೆ. ಆ್ಯಂಡ್ ತುಂಬಾ ಸ್ವೀಟ್ ಇರುವಂಥ ರೆಸಿಪಿ. ಸೊ ಸ್ವೀಟಾಗಿ ಬಿಸಿ ಬಿಸಿಯಾಗಿ ಕೈಯಲ್ಲಿ ಪೊಂಗಲ್ ರೆಡಿ ಇದೆ. ಇದನ್ನು ಮಾಡೋದು ಹೇಗೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಸ್ವೀಟ್ ಕಿಚಡಿ ತಯಾರಿಸುವ ವಿಧಾನ: ಮೊದಲು 1/4 ಕಪ್ ಹೆಸರು ಬೇಳೆಯನ್ನು ಘಮ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ ಅರ್ಧ ಕಪ್ ಬೆಳ್ತಿಗೆ ಅಕ್ಕಿಯ ಒಟ್ಟಿಗೆ ಹುರಿದ ಹೆಸರು ಬೇಳೆಯನ್ನು 2 ಕಪ್ ನೀರು ಹಾಕಿ 2 ರಿಂದ 3 ವಿಸಿಲ್ ಬರುವವರೆಗೂ ಬೇಯಿಸಿಟ್ಟುಕೊಳ್ಳಿ. ಆನಂತರ ಅರ್ಧ ಕಪ್ ತೆಂಗಿನ ತುರಿ, 3/4 ಕಪ್ನಷ್ಟು ಬೆಲ್ಲ ಹಾಕಿ ಬೇಯಿಸಿ. ಬೆಲ್ಲ ಕರಗಿ ಪಾಕ ಬರುವವರೆಗೂ ತಿರುವುತ್ತಾ ಬೇಯಿಸಿ. ಬಳಿಕ ಒಣ ದ್ರಾಕ್ಷಿ, ಖರ್ಜೂರ, ಗೋಡಂಬಿ, ಏಲಕ್ಕಿ ಪುಡಿ, ತುಪ್ಪ ಹಾಕಿ ಬೇಯಿಸಿ. ಈಗ ತಯಾರಾಯಿತು ಸ್ವೀಟ್ ಕಿಚಡಿ. ಎಸ್, ಸೊ ಈಗ ಬಿಸಿ ಬಿಸಿಯಾದ ಪೊಂಗಲ್ ಅಂತೂ ರೆಡಿ ಆಯಿತು. ನೆಕ್ಸ್ಟ್ ರೆಸಿಪಿ ಯಾವ್ದು ಮಾಡ್ತಾರೆ? ಇದಂತೂ ಸ್ವೀಟ್ ರೆಸಿಪಿ. ಸೊ ನೆಕ್ಸ್ಟ್ ರೆಸಿಪಿ ಸ್ವೀಟ್ ಆಗಿರುತ್ತಾ, ಖಾರ ಆಗಿರುತ್ತಾ ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ಮಾರ್ಕ್ ಬ್ಯೂಟಿ ಸೋಪ್. ವೀಕ್ಷಕರೇ, ಈಗಾಗಲೇ ಸಿಹಿಯಾದ ಪೊಂಗಲ್ ರೆಡಿ ಆಗಿದೆ. ಇನ್ನೊಂದು ರೆಸಿಪಿ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಆಗಲೇ ಹಾಕಿದ್ದೆ. ಏನು ಮಾಡ್ತಾರೆ ರಾಧಾ ಮೇಡಮ್ ಹತ್ರನೇ ಕೇಳೋಣ ಬನ್ನಿ. ಎಸ್ ಮೇಡಮ್, ಸೊ ಸ್ವೀಟ್ ಪೊಂಗಲ್ ಅಲಿಯಾಸ್ ಖಿಚಡಿ ರೆಡಿ ಆಗಿದೆ ನಮ್ಮ ಕಿಚನಲ್ಲಿ. ಸೊ ನೆಕ್ಸ್ಟ್ ರೆಸಿಪಿ ಯಾವುದು? ಇದು ಅಕ್ಕಿ ರವೆ ದೋಸೆ. ಓಕೆ, ಅಕ್ಕಿ ರವೆದು ದೋಸೆ. ಓಕೆ, ಹಾಗಾದ್ರೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಅಲ್ವಾ? ಮತ್ತೆ ಇದು ಇನ್ಸ್ಟೆಂಟ್ ಆಗಿ ಮಾಡುವಂಥದ್ದು. ಓಕೆ, ಇನ್ಸ್ಟೆಂಟ್ ಆಗಿ ಹಿಂದಿನ ದಿವಸ ನೀರಲ್ಲಿ ಯಾವ್ದಾದ್ರು ಹಾಕಿರ್ಬೇಕು? ಏನೂ ಇಲ್ಲ, ಡೈರೆಕ್ಟ್ ಬೆಳಿಗ್ಗೆ ಎದ್ದು ನಾವು ಯೋಚನೆ ಮಾಡಿದ್ರು ಕೂಡ ರೆಡಿ ಆಗುತ್ತೆ. 10 ಮಿನಿಟ್ಸ್ ರೆಡಿ. 10 ಮಿನಿಟ್ಸ್ ಒಳಗಡೆ ರೆಡಿ ಆಗುತ್ತಾ? ಓಕೆ, ಹಾಗಾದ್ರೆ ಹಿಂಗಂತ ನೋಡೋಣ, ಸ್ಟಾರ್ಟ್ ಮಾಡೋಣ. ಓಕೆ, ಅಕ್ಕಿ ರವೆಗೆ ನೀರು ಹಾಕಿ ಓಕೆ 5 ಮಿನಿಟ್ಸ್ ಒಳಗೆ ಗ್ರೈಂಡ್ ಮಾಡಬೇಕು. 5 ಮಿನಿಟ್ಸ್ ಬಿಟ್ಟು ಒಳಗಡೆ ಗ್ರೈಂಡ್ ಮಾಡ್ಬೋದು. ಕೂಡಲೇ ಸಡನ್ ಆಗಿ ಗ್ರೈಂಡ್ ಕೂಡ ಮಾಡ್ಬೋದು. ಓಕೆ, ಆದ್ರೆ 5 ಮಿನಿಟ್ಸ್ ತಡ ಆದ್ರೆ ಏನಾಗುತ್ತೆ? ಅದೇನು ಪ್ರಾಬ್ಲಮ್ ಇಲ್ಲ, ಬಟ್ 5 ಮಿನಿಟ್ಸ್ ಒಳಗೆ ನಿಮಗೆ ಗ್ರೈಂಡ್ ಮಾಡ್ಬೋದು. ಎಸ್, ಹಾಕದ ನೀರು? ಓಕೆ, ಎಷ್ಟು ಹಾಕಬೇಕು? ಓಕೆ, ಇದು ಕಂಪ್ಲೀಟ್ ಮುಳುಗುವಷ್ಟು ಹಾಕಬೇಕಾ? ಓಕೆ, ಸಾಕಲ್ಲ? ಸಾಕು. ಓಕೆ, ಇನ್ನೂ ಗ್ರೈಂಡ್ ಮಾಡೋದಾ? ಎಸ್, ಈಗ ರವೆ ಹಾಕ್ತಾ ಇದ್ದೀರಾ ಅಲ್ವಾ? ಎಸ್. ಸೊ ಜಾಸ್ತಿ ನೀರು ಕೂಡ ಹಾಕುವಂಥದ್ದಿಲ್ಲ, ಜಸ್ಟ್ ಅದೆಷ್ಟು ಬೇಕು ಅಷ್ಟು ಅದು ಮುಳುಗ್ಲಿಕ್ಕೆ ಅಥವಾ ಸ್ವಲ್ಪ ಒದ್ದೆ ಆಗಲಿಕ್ಕೆ ಅಷ್ಟೇ ನೀರು ಹಾಕಿದ್ರೆ ಸಾಕಾಗುತ್ತೆ. ಓಕೆ, ಇನ್ಸ್ಟೆಂಟ್ ಆಗಿ ಸಡನ್ ಆಗಿ ಮನೆಗೆ ಗೆಸ್ಟ್ ಬಂದ್ರು, ನಾವು ಹಿಂದಿನ ದಿವಸ ಪ್ಲಾನ್ ಮಾಡಿರ್ಲಿಲ್ಲ, ಸೊ ಸಡನ್ ಆಗಿ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೋಬಹುದು ಅಲ್ವಾ? ಇಲ್ಲಿ ಆದ್ರೆ ದಿನ ಔಟ್ ಸೈಡ್ ಹೋದೆವು, ಟೈಮ್ ಇರಲ್ಲ. ಹೌದು, ರಾತ್ರಿ ಲೇಟ್ ಆಗಿ ಬರ್ತೀವಿ, ಆಗ ಏನ್ ಮಾಡೋದು? ಸಡನ್ ಆಗಿ ರೆಡಿ ಮಾಡ್ಕೋಬಹುದು. ಎಸ್, ಕಾಯಿ ತುರಿ. ಓಕೆ, ಇದಕ್ಕೂ ಇಷ್ಟಕ್ಕೆ ಇಷ್ಟು ಪ್ರಮಾಣ ಹಾಗೇನಾದ್ರೂ ಇದೆಯಾ? ಇಲ್ಲ, ಅಂದಾಜು ಪ್ರಕಾರ. ಅಂದಾಜು ಪ್ರಕಾರ ಎಷ್ಟು ಬೇಕು ಅಷ್ಟು. ಓಕೆ, ನೀವೀಗ ಅರ್ಧ ಕಪ್ ತಗೊಂಡಿದ್ದೀರಾ? ಓಕೆ, ಗ್ರೈಂಡಿಂಗಾ? ನೀರು ಹಾಕ್ಲಿಕ್ಕೆ ಏನೂ ಇಲ್ಲ, ಈಗ ಸ್ವಲ್ಪ ನೀರು ಹಾಕೋಬಹುದು. ಓಕೆ, ಸಾಕಲ್ಲ? ಸಾಕು.
ಎಸ್ ಮೇಡಮ್. ಸೊ ಸಾಕಾ ಗ್ರೈಂಡಿಂಗ್ ಅದು ಪೇಸ್ಟ್ ಸಾಕಾಗುತ್ತಾ ನೋಡಿ. ಸರಿಯಾಗಿದಾ? ಓಕೆ. ಸೊ ಬ್ಯಾಟರ್ ತಯಾರಾಯಿತು ಈಗ ಅಲ್ವಾ? ಹಾಂ. ಓಕೆ. ನಾವು ನೀರು ದೋಸೆ ಹೇಗೆ ಮಾಡ್ತೀವಿ ಅಷ್ಟೇ ತೆಳು ಇರಬೇಕು. ಅಷ್ಟೇ ತೆಳು ಇರಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕ್ತೀವಿ. ಓಕೆ. ಸೊ ಇದೆಲ್ಲ ನಾವು ಕಿಚನಲ್ಲಿ ಮ್ಯಾನೇಜ್ ಮಾಡುವಂಥದ್ದೆಲ್ಲ ಸ್ವಲ್ಪನೂ ವೇಸ್ಟ್ ಆಗದ ಹಾಗೆ, ರೈಟ್? ಸೊ ನಾವೀಗ ಹಾಕಿರುವಂಥದ್ದು ಬರೀ ರವೆ ಮತ್ತು ಸ್ವಲ್ಪ ತೆಂಗಿನಕಾಯಿ. ಓಕೆ. ತೆಂಗಿನಕಾಯಿ ಈಗ ಎಸ್. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು ಅಲ್ವಾ? ಎಸ್. ನೆಕ್ಸ್ಟು ಇದು ಮುಳ್ಳು ಸೌತಿ ಹಾ. ತುರಿದು ಓಕೆ. ಹಾಕುವಂಥದ್ದು. ಸೊ ಇದು ಮುಳ್ಳು ಸೌತೆನ ತುರಿದು ಇದಕ್ಕೆ ಮಿಕ್ಸ್ ಮಾಡುವಂಥದ್ದಾ? ಓಕೆ. ಕಡಿಯುವಾಗ ಅಲ್ಲ, ಹಾಂ. ಮತ್ತೆ ಓಕೆ. ಸ್ವಲ್ಪ ಹೆಲ್ದಿಯಾಗಿಯೂ ಇರುತ್ತೆ ಅಲ್ವಾ? ಫ್ಲೇವರ್ ತುಂಬ ಒಳ್ಳೆದಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬರೀ ಪ್ಲೇನ್ ದೋಸೆ ತಿನ್ನೋ ಬದಲು ಹೀಗೆ ತಿಂದ್ರೆ ಒಂದು ಫ್ಲೇವರ್ ಇರುತ್ತೆ. ಅಂಡ್ ದಿನ ಒಂದೇ ಟೈಪ್ ದೋಸೆ ಮಾಡಿದ್ರೆ ನಮಗೂ ಬೋರ್ ಆಗುತ್ತಲ್ವಾ ಮ್ಯಾಮ್? ಸೊ ದಿನಕ್ಕೆ ಏನಾದ್ರೂ ಒಂದೊಂದು ವೆರೈಟಿ ಇರಬೇಕು. ಸೊ ಈ ರೀತಿ ಏನಾದ್ರು ವೆರೈಟಿ ಹಾಕ್ತೀರಾ? ಇದರಲ್ಲಿ ಈಗ 2 ವೆರೈಟಿ ಇದೆ. ಓಕೆ. ಸಿಹಿ ಇಷ್ಟದವರು ಕಡಿಯುವಾಗ ನಾವು ಬೆಲ್ಲ ಹಾಕಿ ಕಡಿದು ಆಮೇಲೆ ದೋಸೆ ಮಾಡುವಾಗ ತುಪ್ಪ ಹಾಕಬೇಕು. ತುಪ್ಪ ಎಣ್ಣೆ ಹಾಕ್ಬೇಕು. ಅದು ಸ್ವೀಟ್ ದೋಸೆ ಮಾಡೋದಾದ್ರೆ ಮಕ್ಕಳಿಗೆ ಇಷ್ಟ. ಆಮೇಲೆ ಹೀಗೆ ಸಾದಾ ಮಾಡೋದಾದ್ರೆ ಎಣ್ಣೆ ಹಾಕಿ ನಾವು ತೆಗೆಯುವಂಥ ದೋಸೆ. ಓಕೆ, ಫೈನ್. ಸೊ ಈಗ ನಾವು ಹೇಗೆ ಮಾಡುವಂಥದ್ದು? ಸ್ವೀಟ್ ದೋಸೆ ಮಾಡುವಂಥದ್ದ, ಸಾದಾ ದೋಸೆ ಮಾಡುವಂಥದ್ದ? ಸಾದಾ ದೋಸೆ ಮಾಡೋಣ, ಬಿಕಾಸ್ ಆಲ್ರೆಡಿ ಒಂದು ಸ್ವೀಟ್ ಮಾಡಿದ್ದೀವಿ. ಎಸ್. ಪ್ಯಾನ್ ಇಡೋದ ಈಗ? ಸಿಮ್ಮಲ್ಲಿ ಇಡಬೇಕಾ? ಇಲ್ಲ, ದೊಡ್ಡ. ಓಕೆ. ಸೊ ಇದಕ್ಕೆ ಎಣ್ಣೆ ಎಣ್ಣೆ ಹಾಕುವ. ನಮ್ಮ ಕಿಚನ್ ಕ್ವೀನ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ತುಂಬಾ ಹೆಮ್ಮೆಯಿಂದ ಪ್ರತಿ ಸಲನೂ ನಾನು ಹೇಳ್ಕೊತೀನಿ. ಬಿಕಾಸ್ ವಿಟಮಿನ್ ಎ, ಡಿ, ಇ ಇರುವಂಥದ್ದು ಆ್ಯಂಡ್ ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಮುಕ್ತ ಎಣ್ಣೆ ಅಲ್ವಾ? ಸೊ ಎಷ್ಟು ಹಾಕ್ಬೇಕು ಮ್ಯಾಮ್ ಇದನ್ನ? ಇದಕ್ಕೆ ಹಾಕೋದ ಡೈರೆಕ್ಟಾಗಿ ಅಥವಾ ಇಲ್ಲ, ಒಂದು ಇದರಲ್ಲಿ ಒಂದು ಕಪ್ಪಲ್ಲಿ ಹಾಕೊಂಡು ಹಾಕೋಣ? ಓಕೆ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕೋದೇಗ? ಓಕೆ, ಸಾಕಾಗುತ್ತಾ? ಸಾಕು. ಓಕೆ. ಎಸ್. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀರಾ. ಹೆಚ್ಚಾಗಿ ನಾವು ದೋಸೆಗೆ ಎಣ್ಣೆ ಬೇಕೇ ಬೇಕಾಗುತ್ತೆ. ದೋಸೆ ಹೆಚ್ಚಾಗಿ ನಾವು ಬ್ರೇಕ್ಫಾಸ್ಟಿಗೆ ಮಾಡೇ ಮಾಡ್ತೀವಿ. ಆ ಟೈಮಲ್ಲಿ ಎಣ್ಣೆ ಹೆಲ್ದಿ ಆಗಿದ್ರೆ, ಕೊಲೆಸ್ಟ್ರಾಲ್ ಮುಕ್ತವಾಗಿದ್ರೆ ತುಂಬಾನೇ ಹೆಲ್ದಿ ಆಗಿರುತ್ತೆ ಅಲ್ವಾ ಮ್ಯಾಮ್? ಸೊ ದ್ಯಾಟ್ ಸನ್ ಪ್ರೀಮಿಯಂ ಯೂಸ್ ಮಾಡಬೇಕು, ಹೆಲ್ದಿ ಆಗಿರುತ್ತೆ. ಎಸ್. ನಮ್ಮ ಬ್ಯಾಟರ್ ಹಾಕೋದೀಗ. ಓಕೆ. ಇದು ಹಾಕೋ ಸ್ಟೈಲ್ ಕೂಡ ನೀವು ನೀರ್ದೋಸೆ ತರನೇ, ಫುಲ್ ನೀರ್ದೋಸೆ ತರನೇ ಇರುತ್ತೆ. ಸ್ವಲ್ಪ ಡಿಫ್ರೆನ್ಸ್ ಏನಂದ್ರೆ ಇದು ರವೆಯಿಂದ ಮಾಡಲ್ಪಟ್ಟಿರುವಂಥದ್ದು ಆ್ಯಂಡ್ ಇದು ಕುಕ್ಕುಂಬರ್ ಹಾಕಿದ್ದೀರಾ ಅಲ್ವಾ? ಹೆಚ್ಚಾಗಿ ಮಾಡ್ತೀರಾ ಇದು ಮನೆಯಲ್ಲಿ? ಮನೆಯಲ್ಲಿ. ಓಕೆ. ಇದು ಮಾಡಬೇಕಾದ್ರೆ ಇದಕ್ಕೆ ಸೈಡ್ ಡಿಶ್ ಯಾವ ರೀತಿ ಮಾಡ್ತೀರಾ? ಚಟ್ನಿ ಮಾಡ್ತೀರಾ? ಚಟ್ನಿ ಪುಡಿಯಾ? ಚಟ್ನಿ ಮಾಡೋದು. ಓಕೆ. ಚಟ್ನಿಯಲ್ಲಿ ಬೇರೆ ಬೇರೆ ರೀತಿ ಮಾಡ್ಲಿಕ್ಕೆ ಆಗುತ್ತಲ್ಲ ಮ್ಯಾಮ್? ಬೇರೆ ಬೇರೆ ರೀತಿಯಾದ ಚಟ್ನಿ ಮಾಡ್ತೀವಿ. ನೀವು ಯಾವ್ದು ಹೆಚ್ಚಾಗಿ ಮಾಡುವಂಥದ್ದು? ನಾವು ಹೆಚ್ಚಾಗಿ ಇದು ಕಾಯಿ ಮೆಣಸು, ಓಕೆ, ಮತ್ತೆ ಜಿಂಜರ್ ಅಂಡ್ ತೆಂಗಿನ ತುರಿ ಹಾಕಿ, ತೆಂಗಿನ ತುರಿ ಮತ್ತೆ ಹುಳಿ. ಓಕೆ, ಇಷ್ಟೇ ಸಿಂಪಲ್ ಚಟ್ನಿ. ಓಕೆ. ಒಗ್ಗರಣೆಗೆ ಸಾಸಿವೆ ಮತ್ತೆ ಇದು ಕರಿಬೇವು. ಓಕೆ. ಆ್ಯಂಡ್ ಇದು ಟಕ್ ಅಂತ ರೆಡಿ ಆಗುತ್ತೆ. ತುಂಬ ಹೊತ್ತು ನಾವು ಇದನ್ನ ಹೀಟ್ ಮಾಡ್ಬೇಕಂತೂ ಇಲ್ಲ ಅಲ್ವಾ? ಆಮೇಲೆ ಉಲ್ಟಾ ಇದೆ ನೀರು ದೋಸೆಗೆ ಉಲ್ಟಾ ಹಾಕ್ಬೇಕಂತ ಇಲ್ಲ, ಡೈರೆಕ್ಟ್ ಆಗಿ ತೆಗೆಯುವಂಥದ್ದು. ಓಕೆ. ಸೆಕೆಂಡ್ ದೋಸೆ ಎತ್ತ ನಮ್ಮ ಪಯಣ ಈಗ ಅಲ್ವಾ?
ಟೀಚಿಂಗ್ ಜಾಬ್ ಅಂತ ಹೇಳಿದ್ರಿ. ಸೊ ಟೀಚಿಂಗ್ ಜಾಬ್ ಅಂತ ಹೇಳಬೇಕಾದ್ರೆ ಬೆಳಿಗ್ಗೆದ್ದು ನೀವು ಸ್ಕೂಲ್ಗೆ ಓಡಬೇಕಾಗುತ್ತೆ, ಸೊ ದಟ್ ಪುರ್ಸೋತಿರಲ್ಲ. ಸೊ ಈ ಟೈಮಲ್ಲಿ ಇಂತಹ ರೆಸಿಪೀಸ್ ಮಾಡಿದರೆ, ಇಂಥ ದೋಸೆಸ್ ಮಾಡಿದರೆ ಆರಾಮಾಗಿರುತ್ತೆ. ಮಕ್ಕಳಿಗೆ ಸಹ ಇಷ್ಟ ಆಯ್ತು, ಓಕೆ, ಮಕ್ಕಳಿಗೆ ಹೆಲ್ದಿ ಆಗಿರುತ್ತೆ. ಸಂಜೆ ಬರುವಾಗಲೂ ಅಷ್ಟೇ, ಸಂಜೆ ಬಂದ ಕೂಡಲೇ ಇನ್ಸ್ಟೆಂಟ್ ಆಗಿ ತಯಾರು ಮಾಡ್ಕೋಬಹುದು. ಎಸ್ ಮೇಡಮ್. ಸೊ ಇಲ್ಲಿಗೆ ನಮ್ಮ ದೋಸೆ ರೆಡಿ ಆಗ್ತಾ ಬಂತು ಅಲ್ವಾ? ತೆಗೆಯದ ಇದನ್ನ. ಓಕೆ, ನಮ್ಮ ರವೆ ದೋಸೆ ಅಲ್ವಾ? ಎಸ್, ಡೈರೆಕ್ಟ್ ಸರ್ವಿಂಗಾ? ಸೊ ಬಿಸಿ ಬಿಸಿಯಾದ ರವೆ ದೋಸೆ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಹೇಳಿದ ಹಾಗೆ ಕುಕ್ಕುಂಬರ್ ಬರೀ ಫ್ಲೇವರ್ ಆ್ಯಡ್ ಮಾಡೋದಲ್ಲ, ಒಂದು ಸ್ವಲ್ಪ ಕಲರಲ್ಲೂ ಕೂಡ ಒಂಥರ ಅಟ್ರಾಕ್ಟಿವ್ ಲುಕ್ ಕೊಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಬಿಸಿ ಬಿಸಿಯಾದ ರವೆ ದೋಸೆ ರೆಡಿ ಆಗಿದೆ. ಸೊ ಸಂಜೆ ಹೊತ್ತಿಗೆ ಅಥವಾ ಬೆಳಗಿನ ಹೊತ್ತಿಗೆ ಇನ್ಸ್ಟೆಂಟಾಗಿ ಏನಾದರೂ ಫುಡ್ ರೆಡಿ ಆಗಬೇಕು, ಏನಾದರೂ ಒಂದು ಸ್ನ್ಯಾಕ್ಸ್ ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನಾದರೂ ರೆಡಿ ಆಗಬೇಕು ಅಂದರೆ ರವೆ ದೋಸೆ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ಇನ್ನು ಮಾಡೋದು ಹೇಗೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ರವಾ ದೋಸೆ ತಯಾರಿಸುವ ವಿಧಾನ: ಮೊದಲು ರವೆಗೆ ಮುಳುಗುವಷ್ಟು ನೀರು ಹಾಕಿ 10 ನಿಮಿಷ ನೆನೆಯಲು ಇಡಿ. ನಂತರ ತೆಂಗಿನ ತುರಿ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನೀರು ದೋಸೆಯ ಹದಕ್ಕೆ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ತುರಿದ ಸೌತೆಕಾಯಿ ಸೇರಿಸಿ ಚೆನ್ನಾಗಿ ಕಲಸಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯ್ದು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ರವೆ ದೋಸೆ ಬೆಳಿಗ್ಗೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್. ಸೊ ಒಂದು ಸಿಹಿಯಾದ ಪೊಂಗಲ್ ಅಲಿಯಾಸ್ ಕಿಚಡಿ ರೆಡಿ ಆಗಿದೆ, ಇನ್ನೊಂದು ನಮ್ಮ ರವೆ ದೋಸೆ. ಸೊ ಫಸ್ಟಿಗೆ ಯಾವ ಟೇಸ್ಟ್ ನೋಡೋದು? ದೋಸೆ ಸ್ವೀಟ್ ಟೇಸ್ಟ್ ನೋಡೋಣ. ಸೊ ದಟ್ ಸ್ವೀಟ್ನೆಸ್ ಹಾಗೆ ಬಾಯಲ್ಲಿ ಉಳಿಲಿ. ಓಕೆ, ಎಸ್ ಮೇಡಮ್, ತಗೊಳ್ಳಿ ನೀವು ದೋಸೆ. ಸೊ ರವೆ ದೋಸೆ ವಿತ್ ಕುಕ್ಕುಂಬರ್. ನೀವು ಹೇಳಿದ ಹಾಗೆ ಕುಕ್ಕುಂಬರ್ ಏನು ಆ್ಯಡ್ ಮಾಡಿದ್ರಿ, ಕಂಪ್ಲೀಟ್ ಫ್ಲೇವರ್ ಕೊಡ್ತಾ ಇದೆ. ಆ್ಯಂಡ್ ಆ ಫ್ರೆಶ್ನೆಸ್ ಫೀಲ್ ಬರ್ತಾ ಇದೆ. ಕುಕ್ಕುಂಬರ್ ಯಾವಾಗಲೂ ನಮಗೆ ಫ್ರೆಶ್ ಫೀಲ್ ಕೊಡುತ್ತೆ ಆ್ಯಂಡ್ ಹೈಡ್ರೇಟ್ ಮಾಡುತ್ತೆ. ಸೊ ದ್ಯಾಟ್ ಬೆಸ್ಟ್ ಕಾಂಬೋ ಅಂತಲೇ ಹೇಳ್ಬೋದು. ದೋಸೆಗೆ ಸೂಪರಾಗಿ ಬಂದಿದೆ. ಸೊ ಐ ಆಮ್ ವೇಟಿಂಗ್ ಫಾರ್ ಪೊಂಗಲ್. ಸೊ ಟ್ರೈ ಮಾಡೋಣ. ಇದನ್ನ ಸ್ಪೂನ್ ತಗೊಳ್ಳಿ ಮಾಡಿ. ನಂಗಂತೂ ಖರ್ಜೂರ ತುಂಬಾ ಫೇವ್ರೇಟು. ಸೊ ಎಲ್ಲೆಲ್ಲ ಖರ್ಜೂರ ಹಾಕಿದ್ದೀರಿ ಅದನ್ನ ಹುಡುಕೊಂಡೇ ತಗೋತಾ ಇದ್ದೀನಿ. ಎಸ್, ಟೇಸ್ಟ್ ಮಾಡಿ. ನಾನಾಗ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಿದ್ದೆ, ಅಷ್ಟೊಂದು ಬೆಲ್ಲ ಹಾಕಬೇಕಾದ್ರೆ ಸ್ವೀಟ್ ಜಾಸ್ತಿ ಆಗುತ್ತಾ, ತಿನ್ಲಿಕ್ಕಾಗುತ್ತಾ ಅಂತ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪರ್ಫೆಕ್ಟ್ ಸ್ವೀಟ್ ಆಗಿದೆ ಇದು. ಆ್ಯಂಡ್ ಆ ಖರ್ಜೂರ ನೀವು ಏನು ಆ್ಯಡ್ ಮಾಡಿದ್ರಿ ಅದೊಂದು ಟಾಪ್ ಲೆವೆಲೇ ಆ್ಯಡ್ ಮಾಡ್ತಾ ಇದೆ ಈ ಪೊಂಗಲ್ಗೆ. ಸೂಪರಾಗಿ ಬಂದಿದೆ. ಸ್ವೀಟ್ನೆಸ್ಸು ಎಷ್ಟು ಬೇಕು ಅಷ್ಟೇ ಇದೆ. ಆ್ಯಂಡ್ ಪೊಂಗಲ್ ಅಂತ ಹೇಳಬೇಕಾದ್ರೆ ಸ್ವಲ್ಪ ಸ್ವೀಟ್ ಬೇಕೇ ಬೇಕು ಅಲ್ವಾ? ಸೊ ಈಗ ನಾನು ಕೇಳಬೇಕಾದ್ರೆ 2 ರೆಸಿಪೀಸಲ್ಲಿ ನಿಮ್ಮ ಫೇವ್ರೇಟ್ ಯಾವುದು? ದೋಸೆ ಫೇವ್ರೇಟಾ? ನಂಗಂತೂ ಪೊಂಗಲ್ ಫೇವ್ರೇಟ್. ಓಕೆ, ಇಲ್ಲಿವರೆಗೂ ಬಂದು 2 ರೆಸಿಪಿನ ಮಾಡಿಕೊಟ್ರಿ, ಹೇಗನ್ನಿಸ್ತು? ತುಂಬ ಖುಷಿ ಆಯಿತು. ಸೊ ಮನೆಯಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ? ತುಂಬ ಇದೆ ಅಲ್ವಾ? ಏನು ಡಿಫ್ರೆನ್ಸ್ ಅಂತ ಹೇಳ್ಬೋದಾ? ಅಲ್ಲಿ ಯಾರು ಡಿಸ್ಟರ್ಬ್ ಮಾಡೋಕ್ಕಿರಲ್ಲ, ಇಲ್ಲಿ ಡಿಸ್ಟರ್ಬ್ ಮಾಡೋಕ್ಕೆ ನಾನಿದ್ದೀನಿ ಅಲ್ವಾ? ಇಲ್ಲ. ಓಕೆ ಮ್ಯಾಮ್. ಸೊ ಇಲ್ಲಿವರೆಗೂ ಬಂದು 2 ರೆಸಿಪಿನ ಹೇಳ್ಕೊಟ್ರಿ. ಆದ ಕಾರಣ ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ, ಆ್ಯಂಡ್ ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಕುಚ್ಚಲಕ್ಕಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಆ್ಯಂಡ್ ತಿಂದ ಹಾಗೆ ಇನ್ನಷ್ಟು ಅನ್ನ ಹಾಗೇ ಹೋಗುತ್ತೆ, ಅಷ್ಟು ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಎಸ್ ಮ್ಯಾಮ್. ನಾನಂತೂ ಇಲ್ಲಿ ಖರ್ಜೂರ ಇಲ್ಲಿ, ಗೋಡಂಬಿ ಇಲ್ಲಿ ಅಂತ ಹುಡುಕಿ ತಿಂತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಯಾವಾಗ ನಾವು ಡ್ರೈ ಫ್ರೂಟ್ಸು ಅಥವಾ ಈ ಖರ್ಜೂರ ಯಾವಾಗ ಆ್ಯಡ್ ಮಾಡ್ತೀವೋ ಅದು ಇನ್ನೊಂದೇ ಫ್ಲೇವರ್ ಕೊಡುತ್ತೆ. ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ. ನಮ್ಮ ಕಿಚನಲ್ಲಿ, ನಮ್ಮ ಅಡುಗೆ ಮನೆಯಲ್ಲಂತೂ ಪೊಂಗಲ್ ಹಾಗೆಯೇ ದೋಸೆ ತಯಾರಾಗಿದೆ. ಮಧ್ಯಾಹ್ನದ ಹೊತ್ತಿಗೆ ದೋಸೆ ತಯಾರು ಮಾಡಿಟ್ಟಿದ್ದೀವಿ. ನಿಮ್ಮ ಅಡುಗೆ ಮನೆಯಲ್ಲಿ ಸಂಜೆ ಹೊತ್ತಿಗಾಗುವಾಗಾದರೂ ಅಟ್ಲೀಸ್ಟ್ ರವೆ ದೋಸೆ ಟ್ರೈ ಮಾಡಿ ಅಂತ ಹೇಳ್ತಾ, ಹೀಗೇನೆ ಪ್ರತಿನಿತ್ಯ ಹೊಸ ಟೇಸ್ಟಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.